ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮತ ಮೋಕೆಡೆ ಎತ್ಕೊಂಡು ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ತಾನು ಕಲ್ತದಿ ನಾವು ಕಡಿಮೆ ಆಂಡಲ ಬದುಕಡು ದಿಂಜ ಕಲ್ತದೆ. ಇದಕ್ಕೆ ಕಾರಣ ಫೇಲ್ಯೂರ್ನು ಸಂತೋಷಡು ಸ್ವೀಕಾರ ಮಂತಂದು ಆತೆ ಖುಷಿಟ್ಟು ಬೇಲೆ ಮಂತಂಡ ನಮ್ಮ ಗುರಿನು ತಲುಪರೆ ಸಾಧ್ಯ ಪಡೆದು ಕುಡ್ಲದ ಪುಗಡ್ತದ ಉದ್ಯಮಿ ರೋಹನ್ ಕಾರ್ಪೊರೇಷನ್ದ ಅಧ್ಯಕ್ಷರು ರೋಹನ್ ಮೊಂತೆರೋ ತೆರಿಪಾದೇರು. ಕುಡ್ಲ ಪ್ರೆಸ್ ಕ್ಲಬ್ದ ತಿಂಗೋಲ್ದ ಗೌರವ ಅತಿಥಿಯಾದ ಮೇ ತಿಂಗೋಲ್ದ ಗೌರವ ಮಾನಾದಿಗೇನು ಪುಗಡ್ತದ ಉದ್ಯಮಿ ರೋಹನ್ ಕಾರ್ಪೊರೇಷನ್ದ ಅಧ್ಯಕ್ಷರು ರೋಹನ್ ಮೊಂತೆರಗು ಪ್ರೆಸ್ ಕ್ಲಬ್ ವತಿರ್ದು ಗುರುವಾರ ಕಾಂಡೆ ಮಾನಾದಿಗೆ ಮಲ್ತೇರು. ತಿಂಗೋಲ್ದ ಗೌರವ ಅತಿಥಿ ಮಾನಾದಿಗೆನ ಪಡೆಯೊಂದು ಪಾತೇರ್ನ ರೋಹನ್ ಮೊಂತೆರು ಕುಡ್ಲ ಪನ್ಪಿನ ಸ್ವರ್ಗ ಮೂಲು ಮಾತಲ ಉಂಡು ಅವೇನು ಉಪಯೋಗ ಮಲ್ತೊಂದು ಕುಡ್ಲನ್ನ ಬುಲೆಪಾವೊಂದು ನಮ್ಮಲ ಬುಲೆವುಡು ಪಂಡು ತೆರಿಪಾಯರು. ಜನರಿದ್ದಾರೆ, ಎಲ್ಲ ಜಾತಿ ಧರ್ಮದವರಿದ್ದಾರೆ. ಫಸ್ಟ್ ಆಫ್ ಆಲ್ ಹಾಗೆ ತುಂಬಾ ಇಲ್ಲಿ ಇದ್ದವರಿಗೆ ತುಂಬಾ ಲ್ಯಾಂಗ್ವೇಜ್ಗಳು ಬರ್ತವೆ. ಮಿನಿಮಮ್ ಒಂದು 5-6 ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿ ಇದ್ದವರಿಗೆ. ಅದು ಯಾವ ಈ ವೈಶಿಷ್ಟ್ಯತೆ ಎಲ್ಲಿ ಸಹ ಇಲ್ಲ. ಹಾಗಾಗಿ ಮಂಗಳೂರು ನಗರ ಒಂದು ಒಳ್ಳೆಯ ನಗರ. ನನಗೆ ಮಂಗಳೂರು ನಗರದ ಬಗ್ಗೆ ತುಂಬಾ ಪ್ರೀತಿ. ನಾನು ಎಷ್ಟೋ ಸಾರಿ ದುಬೈಗೆ ಮೊದಲು ನಾನು ಈ ವ್ಯಾಪಾರ ಶುರು ಮಾಡೋ ಮುಂಚೆ ದುಬೈಗೆ ಹೋಗ್ಲಿಕ್ಕೆ ಯೋಚನೆ ಮಾಡಿದ್ದೆ. ಆದರೂ ಸಹ ನಾನು ಎನಿಸೋದು ನಮ್ಮ ಊರಲ್ಲಿ ಏನಾದರೂ ಮಾಡಬೇಕು, ನಮ್ಮ ಊರಿನ ಬಗ್ಗೆ ಏನಾದರೂ ಮಾಡಬೇಕು ನನಗೆ ಆಸೆ. ಹಾಗಾಗಿ ನಾನು ಹೇಳ್ತೇನೆ, ಮಂಗಳೂರು ನಗರ ಒಳ್ಳೆ ಊರು. ನನ್ನ ಪ್ರಕಾರ ಇದು ಹೆವೆನ್. ನನ್ನ ಮನೆಯವರು ಯಾವಾಗಲೂ ಹೇಳ್ತಿದ್ರು ನಾವು ಬೇರೆ ದೇಶಕ್ಕೆ ಹೋಗುವ, ಬೇರೆ ದೇಶದಲ್ಲಿ ಒಂದು ಮನೆ ಮಾಡುವ ಎಂದು. ಆವಾಗ ನಾನು ಯಾವಾಗಲೂ ಹೇಳಿದಂತು ಮಂಗಳೂರು ಒಳ್ಳೆ ನಗರ, ಇದಕ್ಕಿಷ್ಟು ಒಳ್ಳೆ ನಗರ ಇಲ್ಲ. ಹಾಗಾಗಿ ನಾವು ಎಲ್ಲರನ್ನು ಇಲ್ಲಿ ಕರೆಯಬೇಕಲ್ಲದೆ ನಾವು ಬೇರೆ ಊರಿಗೆ ಹೋಗಬಾರದು. ಹಾಗಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳುವುದಾದ್ರೆ, ಇಲ್ಲಿ ಒಳ್ಳೆ ಊಟ ಸಿಗ್ತದೆ, ಇಲ್ಲಿ ನಮಗೆ ಒಳ್ಳೆ ಜನರು ಇದ್ದಾರೆ, ಒಳ್ಳೆ ರೋಡ್ ಇದೆ. ಬಾಕಿ ಊರಲ್ಲಿ ಹೋದ್ರೆ ನಿಮಗೆ ಸ್ಲಮ್ ಇರ್ತದೆ, ಇಲ್ಲಿ ಸ್ಲಮ್ ಇಲ್ಲ. ಇಲ್ಲಿ ಭಾರಿ ಸ್ಲಮ್ ಕಡಿಮೆ ಉಂಟು. ಹಾಗಾಗಿ ಮಂಗಳೂರು ನಗರ ಒಳ್ಳೆ ಊರು. ಹಾಗಾಗಿ ನಮ್ಮ ಮಂಗಳೂರು ನಗರವನ್ನು ನಾವು ದುಬೈ ಮಾಡಲಿಕ್ಕೆ ನೋಡ್ಬೇಕಲ್ಲದೆ ನಾವು ಯಾಕಂದ್ರೆ ಎಲ್ಲರೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದ್ರೆ ಫಸ್ಟ್ ನಮಗೆ ನೆನಪು ಬರುವುದು ದುಬೈ. ನಮ್ಮ ಹೆಚ್ಚಿನ ಜನರು ಇಲ್ಲಿಂದ ಟ್ರಾವೆಲ್ ಮಾಡೋದು ದುಬೈ. ಅದೇ ಮಟ್ಟದಲ್ಲಿ ನಾನು ಹೇಳುವುದಾದ್ರೆ ಮಂಗಳೂರು ನಗರವನ್ನು ನಾವು ಎಲ್ಲರೂ ಸೇರಿ ಮಂಗಳೂರು ನಗರವನ್ನು ದುಬೈ ಮಾಡಬೇಕು. ಈಗ ನಾವು ಸಹ ಕೆಲಸ ಮಾಡ್ತೇವೆ, ಈಗ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತೇವೆ. ನಾನು ನೋಡುದು ಅದೇ, ನಮ್ಮ ಊರಿಗೆ ಜನರು ಬರಬೇಕು, ನಮ್ಮ ಊರು ಒಳ್ಳೇದಾಗಬೇಕು. ಹಾಗಾಗಿ ನನಗೆ ತುಂಬಾ ಪ್ರೀತಿ, ಮಂಗಳೂರು ನಗರ ಬಗ್ಗೆ ಭಾರಿ ಪ್ರೀತಿ. ಹಾಗಾಗಿ ನಾನು ಹೇಳುದು ಮಂಗಳೂರು ನಗರ ಒಂದು ಒಳ್ಳೆ ಊರು. ಇಲ್ಲಿ ಸೀಪೋರ್ಟ್ ಉಂಟು, ಏರ್ಪೋರ್ಟ್ ಉಂಟು, ರೋಡ್ವೇ ಉಂಟು, ಎಲ್ಲ ಕನೆಕ್ಟಿವಿಟಿ ಉಂಟು. ನಿಮ್ಗೆ ಈಗ ಹಾರಬೇಕು, ಹೊರ ದೇಶಕ್ಕೆ ಹೋಗ್ಬೇಕು, ಎನಿ ಟೈಮ್ ನೀವು ಕನೆಕ್ಟಿವಿಟಿ ಉಂಟು. ನಿಮ್ಗೆ ಈಗ ದುಬೈ ಹೋಗ್ಬೇಕು, ಅಮೆರಿಕ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಾದ್ರೂ ನೀವು 24 ಗಂಟೆಯಲ್ಲಿ ಎಲ್ಲಿ ಮುಟ್ಟಬಹುದು. ಎಲ್ಲಿ ಟ್ರಾವೆಲ್, ಈಗ ಹಾಂಗ್ಕಾಂಗ್ ಹೋಗ್ಬೇಕು, ಎಲ್ಲಿ ಲಂಡನ್ ಹೋಗ್ಬೇಕು, ಎಲ್ಲಿ ಬೇಕಾದ್ರೂ ಹೋಗಿ ನೀವು ಇಮಿಡಿಯೇಟ್ಲಿ ಹೋಗ್ಬೋದು. ಯಾಕಂದ್ರೆ ಕನೆಕ್ಟಿವಿಟಿ ಉಂಟು. ಮಂಗಳೂರಿನಿಂದ ಸ್ಟ್ರೇಟ್ ಆಗಿ ದುಬೈ ಹೋಗ್ಬೋದು, ಇಲ್ಲಾಂದ್ರೆ ಮಂಗಳೂರು ಬಾಂಬೆ ಹೋಗ್ಬೋದು. ತುಂಬಾ ಕಡೆ ಇದು ಉಂಟು, ಕನೆಕ್ಟಿವಿಟಿ ಉಂಟು. ಹಾಗಾಗಿ ನಾನು ಫಸ್ಟ್ ಹೇಳುದು ಮಂಗಳೂರು ಒಳ್ಳೆ ನಗರ. ಮಂಗಳೂರು ನಗರದಲ್ಲಿ ಎಲ್ಲ ಸವಲತ್ತುಗಳು ಉಂಟು. ಮಂಗಳೂರು ನಗರವನ್ನು ನಾವು ದುಬೈ ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಆ ಮಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ. ನಾನು ಆ ಮಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಸಿಟಿಯ ಬಗ್ಗೆ ನನಗೆ ತುಂಬಾ ಪ್ರೀತಿ ಉಂಟು. ಚಿಕ್ಕ ಒಂದು ವಿಷಯ ಬಿಟ್ರೆ ಇಲ್ಲಿ ಸಹ ಒಳ್ಳೆ ಇದುಂಟು. ಯಾಕೆಂದ್ರೆ ವಾತಾವರಣ ಉಂಟು, ಜಾತಿ ಮತ ಏನು ಪ್ರಾಬ್ಲಮ್ ಇಲ್ಲ. ಒಂದು 10 ಕೆಲಸದಲ್ಲಿ 10 ಕೆಲಸ ಒಳ್ಳೆ ಮಾಡುವಾಗ ಒಂದು ಕೆಲಸ ಹಾಳಾಗ್ತದೆ. ಆದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಟು ಮಂಗಳೂರಿನ ಬಗ್ಗೆ ನೆಗೆಟಿವ್ ಮಾತನಾಡಬೇಕೆಂದು ಏನಿಲ್ಲ. ಮಂಗಳೂರು ಒಳ್ಳೆ ಊರು. ಹಾಗಾಗಿ ಮೊದಲನಾಗಿ ಮಂಗಳೂರು ನನಗೆ ಇಲ್ಲಿಗ ಹೆವೆನ್ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಾನು ಬದುಕಡು ದಿಂಜ ಕಲ್ತದೆ. ಇದಕ್ಕೆ ಕಾರಣ
ಫೇಲ್ಯೂರ್ ಪನ್ಪಿನ ಬೋಡು ಅಪಗಾಂಡ ಮಾತ್ರ ಕಲ್ಪೆರೆ ಸಾಧ್ಯ ಆಪುಂಡು. ಫೇಲ್ಯೂರ್ನು ಸಂತೋಷಡ್ ಸ್ವೀಕಾರ ಮಲ್ತದು ಆತೆ ಕುಸಿಟ್ಟು ಬೇಲೆ ಮಲ್ಪೊಡು. ಅಪಗಾಂಡ ಮಾತ್ರ ಬುಲೆಯರ ಸಾಧ್ಯ ಪಂಡು ತೆರಿಪಾಯಿನ ರೋಹನ್ ಮೊಂತೆರು ಸೇವಿದ ರೂಪಡು ತಾನು ಬೇಲೆ ಮಲ್ತೊಂದುಲ್ಲೆ ಮಾತೆರೆಗ್ಲ ಎಡ್ಡೆ ಗುಣಮಟ್ಟದ ಇಲ್ಲ ಆವಡು ಪನ್ಪಿನವೇ ತನ್ನ ಉದ್ದೇಶ ಪಂಡದು ತನ್ನ ಬದುಕು ಸಾಧನದ ಬಗೆಟ್ ಅನುಭವಲೇನು ಪಟ್ಟೊಂಡೇರು. ಹಾಗಾಗಿ ನನ್ನ ಅಣ್ಣ ತಂಗಂದಿರು ಬ್ರದರ್ಸ್ ಇದ್ದಾರೆ, ತಂಗಿಯಂದಿದ್ದಾರೆ, ಅವರು ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ದೇನೆ. ಬಟ್ ನನಗೆ ಇಂಜಿನಿಯರ್ ಯಾವುದು ಮಾಡಲಿಕ್ಕೆ ಉದ್ದೇಶ ಇಂಟ್ರೆಸ್ಟ್ ಬರಲಿಲ್ಲ. ಇವತ್ತು ಸಲಕ ನನಗೆ ಒಂದು ಕಲಿಯುವ ಒಂದು ಇಂಟ್ರೆಸ್ಟ್ ಬರಲಿಲ್ಲ. ಬಟ್ ಕಲಿಯಲಿಲ್ಲ ಎಂದು ನಾನು ಏನು ಅದರಲ್ಲಿ ಕಮ್ಮಿ ಇಲ್ಲ. ಆದರೂ ನಮ್ಮ ಆಫೀಸಲ್ಲಿ, ನಮ್ಮ ಕಂಪನಿಯಲ್ಲಿ ತುಂಬ ಇಂಜಿನಿಯರ್ಸ್ಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ತುಂಬ ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಈ ಊರಿನ ಜನರು ತುಂಬ ಆಶೀರ್ವಾದ ಸಹ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದದಿಂದ, ಮೊತ್ತ ಮೊದಲನಾಗಿ ದೇವರ ದಯೆಯಿಂದ ಹಾಗೂ ಇಲ್ಲಿನ ಎಲ್ಲ ಈ ಊರಿನ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ. ಹಾಗೆಯೇ ನನ್ನ ಈ ಜೀವನ ಉದ್ಯಮದ ಪ್ರಯಾಣವನ್ನು ನಿಮ್ಮೊಂದಿಗೆ ನಾನು ಈಗ ಹಂಚಿಡ್ತೇನೆ. ನಾನು ಮೊತ್ತ ಮೊದಲಾಗಿ 9th ಸ್ಕೂಲ್ ಬಿಟ್ಟೆ. ಅದರ ನಂತರ ನನಗೆ ತಂದೆ ಹೇಳಿದರು, ನೀನು ಮನೆಯಲ್ಲಿ ನಿಲ್ಲು, ನಮಗೆ ಕೃಷಿ ಇದೆ, ನಮಗೆ ಒಂದು 10 ಎಕರೆ ಜಮೀನಿದೆ, 10 ಎಕರೆ ಕೃಷಿ ಇದೆ, ನಾವು ಕೃಷಿ ಮಾಡಲಿಕ್ಕೆ ಮನೆಯಲ್ಲಿ ನಾನು ನಿಂತಿದ್ದೆ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ 2 ವರ್ಷ ಕೋಣ ಕಟ್ಟಿ ಕೋಣವನ್ನು ಗದ್ದೆಯನ್ನು ಉಳ್ತಾ ಇದ್ದೆನು. ಈಗ ಜನರಿಗೆ ನೋಡ್ಲಿಕ್ಕೆ ಯಾರು ಗೊತ್ತಾಗೋದಿಲ್ಲ. ನಮ್ಮ ಕಲರ್ ನೋಡುವಾಗ, ನಮ್ಮ ಬಟ್ಟೆ ಸ್ಟೈಲ್ ನೋಡುವಾಗ, ನಾವು ಕಾರನ್ನು ನೋಡುವಾಗ ಜನರಿಗೆ ಏನು ಗೊತ್ತಾಗಲ್ಲ. ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಜನರಿಗೆ ಗೊತ್ತಾಗಬೇಕೆಂದು ಹೇಳ್ತಾ ಇದ್ದಿಲ್ಲ. ನಾನು ಹೇಳ್ತಾ ಇರೋದು ತುಂಬ ಯುವತಿಯರಿಗೆ ಒಂದು ಸ್ಫೂರ್ತಿ ಆಗಲಿ, ಅವರಿಗೂ ಸಹ ನಮಗೂ ಸಹ ಬೆಳೀಲಿಕ್ಕೆ ಆಗ್ತದೆ, ನಮಗೂ ಸಹ ದೊಡ್ಡದಾಗಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ? ಹಾರ್ಟ್ ಟು ಹಾರ್ಟ್ ನಾನು ಹೇಳುದು, ಯಾರಿಗಾದ್ರೂ ಒಳ್ಳೆಯ ಆಗಲಿ, ಅವರಿಗೊಂದು ಸ್ಫೂರ್ತಿ ಸಿಗ್ತದೆ. ನಾನು 2 ವರ್ಷ ಗದ್ದೆಯನ್ನು ಉಳ್ತಿದ್ದೇನೆ. ಅದರ ನಂತರ ನಾನು ಎಣಿಸಿದೆ, ಇದು ಆಗೋದು ಕೆಲಸ ಅಲ್ಲ, ಏನಾದರೂ ಹಣ ಮಾಡಬೇಕು, ಇದರಲ್ಲಿ ಏನು ಪ್ರಯೋಜನ ಇಲ್ಲ, ಕೃಷಿಕರ ಕಷ್ಟ ತುಂಬುದು, ಅದರಲ್ಲಿ ಆದದ್ದು ಅಲ್ಲಿಯೇ ಉಳಿಯುತ್ತದೆ, ಅದರಲ್ಲಿಂದ ಏನು ದೊಡ್ಡ ಪ್ರಯೋಜನ ಆಗುವುದಿಲ್ಲ. ಈ ಗೊಬ್ಬರ ಹಾಕುವುದು, ಗದ್ದೆ ಉಳುವುದು, ಅಗ್ರಿಕಲ್ಚರ್ ಮಾಡುವುದು, ತೆಂಗಿನಕಾಯಿ ತೆಗೆಯುವುದು, ಅಡಕೆ ತೆಗೆಯುವುದು, ಇದರಿಂದ ಏನು ಪ್ರಯೋಜನ ಬೇಕು, ಅದೊಂದು ಒಳ್ಳೆಯದು ಇದೆ, ಕೃಷಿ ಬೇಕೇ. ಆದರೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ನಮ್ದು ಡೆಸ್ಟಿನಿ ಎಲ್ಲಿಯೇ ಇತ್ತು. ಹಾಗಾಗಿ ನಮಗೆ ಯಾವಾಗಲೂ ಅದು ಕಾಡ್ತಿತ್ತು, ಇದರಿಂದ ಏನಾಗುದಿಲ್ಲ, ಏನಾದರೂ ಮಾಡಬೇಕು ಎಂದು. ಹಾಗೆ ನಾನು ಒಂದು ಕ್ಯಾಂಟೀನಿಗೆ ಕೆಲಸಕ್ಕೆ ಸೇರಿದೆ, ಹೋಟೆಲಿಗೆ. ಅಲ್ಲಿ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದೆ. ಒಂದು 3 ತಿಂಗಳು. ಮತ್ತೆ ನಾನು ಅಲ್ಲಿ ಸಹ ಬಿಟ್ಟೆ. ನನಗೆ ಜ್ವರ ಬಂತು, ನಾನು ಬಿಟ್ಟೆ. ನನಗೆ ಕೆಲಸ ಸಹ ಗೊತ್ತಿರಲಿಲ್ಲ. ಫಸ್ಟ್ ನಾನು ಒಂದು ದಿನ ಹಾಲು ಬಿಸಿ ಮಾಡಿದೆ. ಅವರು ನನಗೆ ಹಾಲು ಬಿಸಿ ಮಾಡಲಿಕ್ಕೆ ಕೊಟ್ಟರು. ನಾನು ಹಾಲು ಬಿಸಿ ಮಾಡಿದೆ. ಹಾಲು ಬಿಸಿ ಮಾಡಿ ಅದು ಒಂದು 40 ಲೀಟರ್ ಹಾಲು ಇತ್ತು. ಅದು ಸರಿ ನನಗೆ ಇದು ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಹಾಗಾಗಿ ಅವರ ಹಾಲು ಅಡಿಗೆ ತಾಗಿ ಅದು ಚಹಾ ಮಾಡುವಾಗ ಅದರದ್ದೇ ಪರಿಮಳ ಬರ್ತಾ ಇತ್ತು. ಹಾಗೆ ಅವರು ನನ್ನ 1 ತಿಂಗಳು ಸಂಬಳ ಸಹ ಕಟ್ ಮಾಡಿದ್ದಾರೆ. ಇದೆಲ್ಲ ನಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದು ನಿಮ್ಮ ಹತ್ರ. ಅಂದ್ರೆ ದೇವರು ನಿಮಗೆ ಐಡಿಯಾ ಕೊಡ್ತಾರೆ. ದೇವರು ಡೈರೆಕ್ಟ್ ನೀವು ಹಣ ಕೇಳಿದ್ರೆ ಹಣ ಕೊಡಲ್ಲ. ದೇವರು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮಗೆ ಐಡಿಯಾ ಕೊಡ್ತಾರೆ. ಇಂಥದ್ದೆಲ್ಲ ಐಡಿಯಾ ಕೊಟ್ಟು ನಾವು ಬಾಡಿಗೆ ಮನೆಯನ್ನು ವ್ಯಾಪಾರ ಮಾಡ್ತಿದ್ದೆವು. ತುಂಬಾ ಕಷ್ಟ ಇತ್ತು. ಸ್ಕೂಟ್ರಲ್ಲಿ ಹೋಗಿ ಬಾಡಿಗೆ ಮನೆ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ನಾವು ರಿಯಲ್ ಎಸ್ಟೇಟ್ ಶುರು ಮಾಡಿ 32 ವರ್ಷ ಆಯಿತು. ನಾನೀಗ 52 ವರ್ಷ. ನಾನು ವ್ಯಾಪಾರದಲ್ಲಿ 38 ವರ್ಷ. ಬಟ್ ಆದರೆ ನಾನು ಈ ರಿಯಲ್ ಎಸ್ಟೇಟಲ್ಲಿ 31, 32ನೇ ವರ್ಷ ನಾನು ಕೆಲಸ ಮಾಡಿದೆ. ಹಾಗೆ ನಾವು ಬಾಡಿಗೆ ಮನೆ ಮಾಡ್ತಾ ಫಸ್ಟ್ ಮಾಡಿದೆ. ಅದರ ನಂತರ ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದೆ. ಅದರ ನಂತರ ಚಿಕ್ಕ ಚಿಕ್ಕ ಲೇಔಟ್ಗಳನ್ನು ಮಾಡುವುದು, ಜನರಿಗೆ ತುಂಡು ಮಾಡಿ ಸೈಟ್ಗಳನ್ನು ಕೊಡುವುದು, ಕೈಗೆ ಎಟಕುವ ರೀತಿಯಲ್ಲಿ ಸೈಟ್ಗಳನ್ನು ಕೊಡುವುದು, ಅಂಥ ಕೆಲಸಗಳನ್ನು ಮಾಡಿದ್ದೇನೆ. ಈಗ ನಾವು ಬೃಹತ್ ಅಪಾರ್ಟ್ಮೆಂಟ್ ಹಾಗೂ ದೊಡ್ಡ ದೊಡ್ಡ ಲೇಔಟ್ಗಳನ್ನು ಮಾಡ್ತಾ ಇದ್ದೇವೆ. ನಾವು ಇದೆಲ್ಲ ಮಾಡುವುದು ಯಾತಕ್ಕೋಸ್ಕರ? ನಾವು ಮಾಡೋದು ಒಂದು ಉದ್ದೇಶ, ಯಾಕಂದ್ರೆ ಎಲ್ರಿಗೂ ಮನೆ ಆಗಬೇಕು. ನಾವು ದಿನ ಮನೆ ಕಟ್ತೇವೆ, ಮನೆ ಮಾಡ್ತೇವೆ, ಆದರೆ ಒಂದು ಮನೆ ಇಲ್ಲದ ಒಂದು ಫೀಲಿಂಗ್ಸೇ ಬೇರೆ. ನಮಗೆ ಒಂದು ಮನೆ ಆಗಬೇಕು, ನಮಗೆ ಒಂದು ಸೂರು ಬೇಕು. ಹಾಗಾಗಿ ನಾವು ರೋಟಿ ಕಪಡ ಮಕಾನ್ನಾಗೆ ನಾವು ಮನೆ ಕೊಡುವ ಒಂದು ಸೇವೆ ಎಂಬ ರೂಪಲ್ಲಿ ಇದು ವ್ಯಾಪಾರ ಮಾಡ್ತಾ ಇದ್ದೇವೆ. ಜನರಿಗೆ ನಾವು ನೋಡಿ ಪಕ್ಷಿಗೆರೆ ಎಂದು ಲೇಔಟ್ ಮಾಡಿದೆವು. 8-10 ಸಾವಿರಕ್ಕೆ ಪ್ಲಾಟ್ ಕೊಟ್ಟಿದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಹಣ ಮಾಡುವುದಲ್ಲ, ಹಣ ಆಗ್ತದೆ. ಕೆಲಸ ಸೇವೆ ಮಾಡಿದ ಮೇಲೆ ನೀವು 10 ಜನರಿಗೆ ಮಾಡಿ, 20 ಜನರಿಗೆ ಮಾಡಿ, 1,000 ಜನರಿಗೆ ಮಾಡಿ, ಎಷ್ಟು ಜನರ ನಂಬರ್ಸ್ ಜಾಸ್ತಿ ಮಾಡ್ತೀರಾ ಅಷ್ಟು ನಿಮ್ಗೆ ಹಣ ಆಗ್ತದೆ. ಯಾಕೆಂದ್ರೆ ನೀವು ಜನರು ಕೊಡ್ತಾರೆ. ಬಟ್ ಈಗಿನ ಕಾಲದಲ್ಲಿ ಒಳ್ಳೆ ಸೈಟ್ ಕೊಡೋದು, ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಕೊಡೋದು, ಜನರಿಗೆ ಏನು ಬೇಕು, ಹೆಲ್ತ್ಗೆ ಏನು ಬೇಕು ಅದನ್ನೆಲ್ಲವನ್ನು ಮನದಲ್ಲಿ ಇಟ್ಟು ಅವರ ಐಡಿಯಾವನ್ನು ನಮ್ಮ ತಲೆಯಲ್ಲಿ ಹಾಕಿ ನಾವು ಒಂದು ಒಳ್ಳೆಯ ಮನೆಯನ್ನು ಕೊಡೋದು ನಮ್ದು ಕೆಲಸ. ಹಾಗಾಗಿ ನಾವೊಂದು ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ.
ನಾವು ಸದಾ ನಿರಂತರವಾಗಿ ಎಂಥದ್ದು ರಿಯಲ್ ಎಸ್ಟೇಟ್ ಬೇಕಾದರೂ ನಾವು ಕೊಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಲಾಸ್ಟ್ ಇಯರ್ ಒಂದು 3 ವರ್ಷ ಮುಂಚೆ ಕಂಕನಾಡಿಯಲ್ಲಿ ನಾವು 21,000ಕ್ಕೆ ಮನೆ ಕೊಟ್ಟಿದ್ದೆವು ರೋಹನ್ ಸ್ಕ್ವೇರ್ ಅಲ್ಲಿ. ಇವತ್ತು ಅವರು ಇನ್ವೆಸ್ಟ್ ಮಾಡೋದು 42 ಲಕ್ಷ, ಇವತ್ತು ಅವರಿಗೆ 80 ಲಕ್ಷ ಸಿಗ್ತದೆ. ಒಂದು 2 BHK ಫ್ಲಾಟ್ ತೆಗೆದುಕೊಂಡವರಿಗೆ ಅವರು ಕೊಟ್ಟದ್ದು 21,000. 21,000 ಇಂಟು 3 ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ, 9 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. 9 ಲಕ್ಷ ಇನ್ವೆಸ್ಟ್ ಮಾಡಿದವರಿಗೆ ಅವರಿಗೆ ಇವತ್ತು 35-40 ಲಕ್ಷ ಲಾಭ ಆಗಿದೆ. ನಾನು ನಮ್ಮ ತುಂಬ ಮಿತ್ರರ ಹತ್ರ ಹೇಳಿದ್ದೆ, ನೀವೊಂದು ಫ್ಲಾಟ್ ತೆಗೆದುಕೊಳ್ಳಿ ಎಂದು. ಕೆಲವರು ತೆಗೆದುಕೊಂಡ್ರು, ಕೆಲವರು ತೆಗೆದುಕೊಳ್ಳಿಲ್ಲ. ಬಟ್ ನಾನು ಹೇಳುವುದೇನೆಂದ್ರೆ ಅವರಿಗೆಲ್ಲ ಲಾಭ ಆಗಿದೆ. ಯಾಕೆಂದ್ರೆ ನಾವು ಅವರಿಗೆ 21,000ಕ್ಕೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡುವವನಿಗೆ, ಯಾಕೆಂದ್ರೆ ನಾನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಕೆಲಸ ಮಾಡುವವರಿಗೆ 30,000 ಸಂಬಳ ಇರ್ತದೆ ಒಂದು ಮಿನಿಮಮ್. ಒಂದು ಹೆಂಡತಿಗೆ ಒಂದು 25 ಇದ್ರೆ ಒಂದು 55,000 ಸಂಬಳ ಆಯ್ತು. 55ರಲ್ಲಿ 21 ಕೊಟ್ರೆ ಬಾಕಿ ಅವರಿಗೆ ಊಟಕ್ಕೆ ಎಲ್ಲ ಸಾಕು. ಅವರು ಬಂಟ್ವಾಳದಿಂದ ಬರಬೇಕು, ಕಾರ್ಕಳದಿಂದ ಬರಬೇಕು, ಸ್ಟ್ರೆಸ್ಫುಲ್ ಲೈಫ್ ಜೀವನ ಮಾಡಬೇಕೆಂದು ಏನು ಉದ್ದೇಶ ಇಲ್ಲ. ಅವರಿಗೆ ಒಳ್ಳೆ ಮನೆ ಸಿಗ್ತದೆ, ಅವರು ಹ್ಯಾಪಿ ಇರ್ತಾರೆ. ನಾವು ಇದು ಎಲ್ಲರಿಗೂ ಆಗಬೇಕು. ಎವ್ರಿಥಿಂಗ್ ಇಸ್ ಪಾಸಿಬಲ್, ಇಂಪಾಸಿಬಲ್ ಎಂಬುದು ಏನಿಲ್ಲ. ನನ್ನಂತ ರೋಹನ್ ಮೊಂತೇರೋಗೆ ದೇವರು ಬ್ಲೆಸ್ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳುದು ಎಲ್ಲರಿಗೂ, ತುಂಬಾ ಈ ಕಲ್ತವರಿಗೆ, ಡಿಗ್ರಿ ಆದವರಿಗೆ, ಡಿಗ್ರಿ ಆಗದವರಿಗೆ, ಪೋಸ್ಟ್ ಗ್ರಾಜುಯೇಷನ್ ಏನೋ ಯಾರು ಇದ್ದಾರೆ ಅವರಿಗೂ ನಮ್ಮಂತಗೆ ಆದ್ರೆ ಅವರಿಗೆ ಯಾಕೆ ಆಗುದಿಲ್ಲ, ಅವರಿಗೂ ಆಗ್ತದೆ. ಹಾಗಾಗಿ ನಾವು ಇದು ಎಲ್ಲರಿಗೂ ಆಗಬೇಕು, ಎಲ್ಲರೂ ಬೆಳೀಬೇಕು, ಎಲ್ಲರೂ ಹಣ ಮಾಡಬೇಕು, ಎಲ್ಲರೂ ಸೇವೆ ಮಾಡಬೇಕು, ಒಬ್ಬರೊಬ್ಬರದ್ದು ಸೇವೆ ಮಾಡಬೇಕು, ಎಲ್ಲರೂ ಬೆಳೀಬೇಕು ಎಂದು ನನ್ನದೊಂದು ಆಸೆ. ಪತ್ರಕರ್ತರಾದ ಸೇವೆ ಸಂದಾದ ಇತ್ತೆ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಪುನಃ ಜೈದೀಪ್ ಶೆನೈ ಕಾರ್ಯಕ್ರಮ ಉದಿಪನ ಮಲ್ದದ ಎಡಬೈಕಿರು. ಇದರಲ್ಲಿ ಒಂದೇ ಒಂದು ಅಂಶ ನಾನು ಏನು ಗಮನಿಸ್ತೀನಿ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಇವರು ಕರೆದಂತ ಎಲ್ಲ ಅತಿಥಿಗಳು ಅವರವರ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಎಲ್ರಿಗೂ ಒಂಥರ ಸ್ಫೂರ್ತಿ ಕೊಡುವಂಥದ್ದು. ಈಗ ರೋಹನ್ ಅವರು ಹರೀಶ್ ಅವರು ಹೇಳಿದ್ರು, ಅವ್ರು ಯಾವ ಕಷ್ಟದಿಂದ ಬಂದು ಈಗ ಯಾವ ಎತ್ತರಕ್ಕೆ ಇರಿದ್ದಾರೆ ಅಂತೇಳಿ. ಹಾಗೆ ಹಸನಬ್ಬ ಅವರು ಇರ್ಬೋದು, ಮತ್ತೆ ಮೋಹನ್ ಆಳ್ವರು ಇರ್ಬೋದು, ಬೇರೆ ಬೇರೆ ಅತಿಥಿಗಳು ಅವರವರ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕಿತ್ತು, ಅದಕ್ಕೆ ಏನು ಕಷ್ಟಪಟ್ಟಿದ್ದಾರೆ, ಆ ಕಷ್ಟದಿಂದ ಅವ್ರು ಏನನ್ನು ಗಳಿಸಿದ್ದಾರೆ, ಎಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಸೊ ಇಂಥ ಕಾರ್ಯಕ್ರಮಗಳು ಮಾಡಿದಲ್ಲಿ ನಮಗೆ ಬೇರೆಯವರ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಹೇಗೆ ಸುಧಾರಿಸಬಹುದು ಅಂತ ಹೇಳುವಂಥದ್ದು ಒಂದು ಅಂಶ ಇದರಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯ್ಕ ಇಂದಾಜೆ, ಕುಡ್ಲ ಪ್ರೆಸ್ ಕ್ಲಬ್ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಕಾರ್ಯಕ್ರಮದ ಮುತಾಲಿಕೆಡಿದ್ದೇವೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ ಎತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಹಿರಿಯ ಪತ್ರಕರ್ತರು ಆರಿಫ್ ಅಡುಬಿದ್ರೆ ಸಭೆಸ್ದಾರಿಗೆ ಮಲ್ತೇರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಪ್ರಕಾರ ಬಂಧಿತ ಆರೋಪಿನ ಪರವಾದ ಪೊಲೀಸ್ ಸ್ಟೇಷನ್ಗೆ ಪೋಯಿನ ಬೆಳ್ತಂಗಡಿ ಶಾಸಕರು ಹರೀಶ್ ಪುಂಜ ಪೊಲೀಸರಿನ ವಿರುದ್ಧ ನಡುತೊನ್ನ ರೀತಿ ಏತಿ ಸರಿ ಪಡೆದು ಮಾತ್ರೆಗಳ ತೆರೆದುಂಡು ಅರ್ನ ಶಾಸಕ ಸ್ಥಾನಗಳು ಅಂದು ಮರ್ಯಾದೆ ಕನಪನವು 10 ಪಡೆದು KPCC ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಬೆಳ್ತಂಗಡಿಡು ಶಾಸಕರು ಹರೀಶ್ ಪುಂಜೇರು ಆರೋಪಿಲನ ಪರವಾದ ಪಾತೆರ್ನ ಬಿರ್ಸಿಡು ಪೊಲೀಸರಿನ ವಿರುದ್ಧ ಮಲ್ತಿನ ನಡವಳಿಕೆ ಪಾತೆರ್ನ ರೀತಿ ಖಂಡಿತ ಪ್ರಜಾಪ್ರಭುತ್ವಗೂ ಪಂಡಿನವು ಅತ್ತು. ಅರೆನ ಆರಿಸಾಯಿನ ಮತದಾರನ ಗೌರವಗೂ ಧಕ್ಕೆ. ಇಂದಿನ ಬೆಂಬಲಿ ಸಾಯಿನ ಸಂಸದರು ಬಿಜೆಪಿ ಶಾಸಕರ್ನ ರೀತಿಲ ಖಂಡಿತ ಆಲೋಚನೆ ಮಲ್ಪೋಡಾಯಿನ ಪಂಡದು KPCC ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಬೆಳ್ತಂಗಡಿ ಶಾಸಕರು ಹರೀಶ್ ಪುಂಜೇರನ ನಡವಳಿಕೆದ ಬಗ್ಗೆ ಆರೋಪಿಸಿದರು. ನಾವೆಲ್ಲ ಅಧಿಕಾರದಲ್ಲಿ ಇದ್ದೀವಿ ಸರ್. ನಾವುಗಳು ಒಬ್ಬ ಅಧಿಕಾರದಲ್ಲಿ ಒಬ್ಬ ಯಾರೇ ಒಬ್ಬ ಅಧಿಕಾರ ಒಬ್ಬ ಸಾರ್ವಜನಿಕರ ಕೆಲಸವನ್ನು ಮಾಡುವಂಥ ಕಾರ್ಯಾಂಗದಲ್ಲಿ ಮಾಡುವಂಥ ಯಾವೇ ಒಬ್ಬ ಅಧಿಕಾರಿಗೆ ನಾವುಗಳು ಅದಕ್ಕೆ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ವಾ ಪೊಲೀಸ್ ಸ್ಟೇಷನಲ್ಲಿ SP ಹತ್ರ ಬನ್ನಿ, SP ಹತ್ರ ಬಂದಿಲ್ವಾ IG ಹತ್ರ ಬನ್ನಿ, IG ಹತ್ರ ಬಂದಿಲ್ವಾ DG ಹತ್ರ ಬನ್ನಿ, ನಿಮಗೆ ನ್ಯಾಯ ಅಲ್ಲಿ ಕೊಡಿಸ್ಬೋದಲ್ಲ. 4 ಜನನ ಕರ್ಕೊಂಡು ಹೋಗಿ ನೀವು ಗಲಾಟೆ ಮಾಡಿಸುವಂಥದ್ದು. ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾನೆ 3 ಜನ ಪೊಲೀಸವರು, ನೀವು ನೋಟಿಸನ್ನು ತಗೊಂಡಿಲ್ಲ ನಿಮ್ಮ ಮನೆಯಲ್ಲಿ. ನೀವೇನ್ ಮಾಡಿದ್ದೀರಾ, 100 ಜನ ನಿಮ್ಮ ಕಾರ್ಯಕರ್ತನಲ್ಲಿ ಕರೆಸಿದ್ದೀರ. ಅಲ್ಲಿ ಎಲ್ಲಾ ನಾಯಕರುಗಳು, ಈ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡದ ಎಲ್ಲಾ ಶಾಸಕರುಗಳನ್ನು ನೀವು ಕರೆಸಿದ್ದೀರಾ. ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಅವರು ಬಂದ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ಬೇಕಾದ್ರೆ ಮತ್ತೆ ಪೊಲೀಸ್ನವರು ಕೈಕಟ್ಟಿ ಕುಟ್ಕೊಳ್ಲಿಕ್ಕಾಗುತ್ತಾ? ಪೊಲೀಸರು ಅವರು ಎಕ್ಸ್ಟ್ರಾ ಪರ್ಸನ್ ಕರೆಸಿದ್ದಾರೆ ಅವರು. ಆಮೇಲೆ ಅಲ್ಲಿ ಏನ್ ಹೇಳಿದ್ದಾರೆ MP ಅವರು, ಸಂಸತ್ ಸದಸ್ಯರು,
ಸರ್ ಇಲ್ಲಿ ಬೇಡ. ನಾನು ಕೇಳಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಇದ್ರ ಬಗ್ಗೆ ವಿಚಾರ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲ ಸರ್ ಸಂಸತ್ ಸದಸ್ಯರು ಹೇಳಿದ್ರು ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ, ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು, ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ. ಇವರು ಬಂಧನ ಅಂತೇಳಿ ಪ್ರಚಾರವನ್ನ ತಗೊಳ್ಲಿಕ್ಕೆ ಇವ್ರು ನಾಟಕ ಮಾಡಿದ್ದಾರೆ ಹೊರತು ಇವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ದಾರೆ, ಬಂಧಿಸ್ತಾರೆ ಅನ್ನೋದನ್ನ ಗಾಳಿ ನ್ಯೂಸ್ ಅನ್ನ ಇವರು ಪ್ರಚಾರಕ್ಕೋಸ್ಕರ ಇವರು ಬಳಸ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ, ನೀವು ಬನ್ನಿ, ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ನನ್ನ ಅಧಿಕಾರಿಗಳ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ನೋಟಿಸ್ ತಗೊಂಡಿದ್ದಾರೆ ಅವರು, ಆದ್ರೆ ಇವರು ಬಂದಿರಲಿಲ್ಲ. ಸಂಸತ್ ಸದಸ್ಯರು ಆಮೇಲೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಪೊಲೀಸ್ ಫೋರ್ಸ್ನ ಹೊರಗಡೆ ತೆಗೆದಿದ್ದಾರೆ. ಇವ್ರಿಗೆ ಹೆದರಿ ತೆಗೆದಿದ್ದಲ್ಲ, ಇವರ ಕಾರ್ಯಕರ್ತರಿಗೋಸ್ಕರ ತೆಗೆದಿದ್ದಲ್ಲ. ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅಂತ ಹೇಳಿದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಮುನ್ಸೂಚನೆಯವರೆಗೆ ಅಲ್ಲಿನ ಸಂಸತ್ ಸದಸ್ಯರ ಮನವಿ ಮೇರೆಗೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದಾರೆ. ಆದರೆ ಅದರಲ್ಲೂ ಇವರು ಪ್ರಚಾರ ತಗೊಳ್ಳೋದು, ನಾವು ಬಂದಿದ್ದಕ್ಕೆ ನಮ್ಮಿಂದ ಅವರು ವಾಪಸ್ ಹೋದ್ರು, ಇವ್ರನ್ನ ಬಂಧನ ಮಾಡಬೇಕಾಗಿತ್ತು, ಇವ್ರು ಯಾರು CM ಅವರು ಬಂದು ಹೋದ ಮೇಲೆ ನನ್ನ ಮಾಡಿದ್ರು, ಜನರಿಗೆ ಹೆದರಿದ್ದಾರೆ ಅಂತೇಳಿ. ಅಲ್ಲ ರೀ, ನೀವು ಅಷ್ಟೂ ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ? ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಬಂಧನದಲ್ಲಿ ಇಟ್ಟಿದ್ದಾರಪ್ಪ, ಮಂತ್ರಿಗಳನ್ನ ಬಂಧನ ಮಾಡ್ತಾ ಇದ್ದಾರಪ್ಪ, ಅವ್ರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಸಕರನ್ನ ಮಾಡ್ಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ನಾನೊಂದು ಪ್ರಚಾರವನ್ನು ತೆಗೆದುಕೊಳ್ಬೇಕು ಅಂತ ಮನೋಭಾವವನ್ನು ಅವ್ರು ಇಟ್ಕೊಂಡಿದ್ದಾರೆ. ಇವತ್ತು ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು, ಆ ಒಂದು RFO ಲೇಡಿ ಅವರಿದ್ರು, ಸಂಧ್ಯಾ ಅವ್ರ ಬಗ್ಗೆ ಮಾತಾಡಿದ್ರು. ನಾನು ತಹಶೀಲ್ದಾರರ ಬಗ್ಗೆ ಅವರ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ರು. ನಾನು ತಹಶೀಲ್ದಾರ್ ಬಗ್ಗೆ ಕೇಳಿದೆ, ಇದೇ ತಹಶೀಲ್ದಾರರು ಇವ್ರದೇ ಸರ್ಕಾರದಲ್ಲಿ 8 ತಿಂಗಳ ಕಾಲ ಅಲ್ಲೇ ಅಲ್ಲಿ ಕೆಲಸ ಮಾಡಿದಾರಂತೆ. ಅವಾಗ ತಹಶೀಲ್ದಾರ್ ನಿಮಗೆ ಒಳ್ಳೆಯವರಾಗಿದ್ರಾ? ಈಗ 8 ತಿಂಗಳು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನೀವು ಶಾಸಕರಾಗಿದ್ರಿ, ಅವಾಗ ನಿಮಗೆ ತಹಶೀಲ್ದಾರ್ ಒಳ್ಳೆಯವರಾಗಿದ್ರು. ಈಗ ಅವರು ಕಾಂಗ್ರೆಸ್ ಏಜೆಂಟ್, ಆಗ ಅವ್ರು ನಿಮ್ಮಲ್ಲಿದ್ದಾಗ BJP ಏಜೆಂಟ್ ಆಗಿದ್ರು ಅವರು. ಈಗ ಅವರು ಕಾನೂನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ರು, ಅವರೆಲ್ಲ ಪೊಲೀಸ್ನವರೆಲ್ಲ ಇವರಿಗೆ ಏಜೆಂಟ್ರ? ಈ ರೀತಿ ಎಲ್ಲ ತಾವುಗಳು ಮಾತಾಡೋದನ್ನ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ತಮ್ಮನ್ನ ನೋಡ್ತಾ ಇದ್ದಾರೆ. ತಾವು ಬಂಗೇರವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಬಂಗೇರಿ ಅವರಿಗೆ ಅವರ ರಾಜಕಾರಣದಲ್ಲಿ ಅವ್ರು ಎಷ್ಟು ವರ್ಷ ಆಗಿದೆ ಅಷ್ಟು ವಯಸ್ಸು ನಿಮಗಿನ್ನೂ ಆಗಿಲ್ಲ. ನೀವು ಬಂಗೇರ ತರ ನಾನು ಆಗ್ತೀನಿ ಅಂತ ಹೇಳಿ ಹೋಗೋದು ಸರಿಯೋ ತಪ್ಪೋದ್ರ ಬಗ್ಗೆ ನಾನು ಹೇಳೋದಿಲ್ಲ. ಆದ್ರೆ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಇರಬೇಕು. ತಾವು ಬಹಳ ಸಣ್ಣ ವಯಸ್ಸಲ್ಲಿ, ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಸಣ್ಣ ವಯಸ್ಸಲ್ಲಿ ನಿಮಗೊಂದು ಅಧಿಕಾರದ ಅವಕಾಶ ಸಿಕ್ಕಿದೆ. ಅದನ್ನು ಜನರಿಗೋಸ್ಕರ ಮಾತಾಡ್ಕೊಳ್ಳಿ. ನೀವು ಭಾಷೆ ಹೇಳಬೇಕಾದ್ರೆ ನಾನು KG ಹಳ್ಳಿ ಮಾಡ್ತೀನಿ, DG ಹಳ್ಳಿ ಮಾಡ್ತೀನಿ ಅಂತ ಹೇಳೋದಲ್ಲ. ನಾನು ಇದನ್ನ ಒಳ್ಳೆಯ ತಾಲೂಕಾಗಿ ಮಾಡ್ತೀನಿ, ಇಲ್ಲಿಗೆ ಜನರಿಗೆ ಕೆಲಸ ಕೊಡ್ತೀನಿ, ಅದು ಈ ತಾಲೂಕಿಗೆ ಕೆಲಸ ಕೊಡ್ತೀನಿ, ನನಗೆ ಸಹಕಾರ ಕೊಡಿ ಅಂತ ನೀವು ಕೇಳಬೇಕೇ ಹೊರತು ನಾನು ಇದು KG ಹಳ್ಳಿ ಆಗುತ್ತೆ, DG ಹಳ್ಳಿ ಆಗುತ್ತೆ ಅಂತ ಮಾತಾಡೋದ ದರ್ಪವನ್ನ ತಾವು ಬಿಟ್ಟು ಒಬ್ಬ ಸುಸಂಸ್ಕೃತರಾಗಿ, ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಶಾಸಕರು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ಸ್ಥಾನಮಾನಗಳಿದೆ, ಗೌರವವಿದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅದನ್ನ ನೀವು ಉಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಯಾಕೆಂತೇಳಿದ್ರೆ ನಾವೆಲ್ಲ ಶಾಸಕರಾಗಿರುವಂಥವ್ರು, ಹಾಗಾಗಿ ಅದಕ್ಕೆಲ್ಲ ಅವಕಾಶವನ್ನ ಕೊಡಬೇಡಿ ಅಂತೇಳಿ ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಅದಕ್ಕೆ ತಕ್ಕಂತ ನಮ್ಮ ರಾಜ್ಯದ BJP ನಾಯಕರುಗಳು ಮತ್ತೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್ಲಾ ಘಟನೆಯನ್ನು ಖಂಡಿಸಾದ ಪಾತಿರಿಯರು. ಇಡೀ ಜಿಲ್ಲೆಯ ನಮ್ಮೊಂದು ಜನತೆಗೆ ಅವರು ಅಪಮಾನ ಮಾಡಿದ್ದಾರೆ. ಜನರ ಮತವನ್ನು ಪಡೆದು ಜನವಿರೋಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಶಾಸಕನಾಗಿ ತಾನು ಏನು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ ಅಥವಾ ಶಾಸಕರಿಗೆ ಇರುವಂತಹ ಕೆಲವು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಒಬ್ಬ ರೌಡಿ ತರ ವರ್ತಿಸುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಂಜಾರ್ ಅವರು ಮಾಡಿ ನಮ್ಮ ಒಂದು ತಾಲೂಕಿಗೆ ಒಂದು ಕಳಂಕವನ್ನು ತಂದಿದ್ದಾರೆ. ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಕಾಂಗ್ರೆಸ್ ಮುಖಂಡರು ಶಾಲೆಟ್ ಪಿಂಟೋ, ಲುಕ್ಮಾನ್ ಬಂಟ್ವಾಳ, TK ಸುಧೀರ್, ಇಂಚಿತ್ತಿ ಪ್ರಮುಖರು ಸುದ್ದಿಗೋಷ್ಠಿ ಒಡಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಸರಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು PK ಕೃಷ್ಣಪ್ಪ ಸರಕಾರಿ ಸೇವೆಯ ನಿವೃತ್ತಿ ಆಪಿನ ಹಿನ್ನೆಲೆಡೆ ಅರೆಗೆ ಮಾಮಲ್ಲ ಮಾನಾದಿಗೆ ಲೇಸನು ಕುಡ್ಲದ ನಂದಿನಿ ಸಭಾಂಗಣ ನಡಪಾಯರು. ದಕ್ಷಿಣ ಕನ್ನಡ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು PK ಕೃಷ್ಣಪ್ಪ ಮೇ ತಿಂಗಳ ಅಕ್ಕೇರಿಗೆ ಸರ್ಕಾರಿ ಸೇವೆದ ನಿವೃತ್ತಿಯಾಯಿರುತ್ತದೆ
ಅರಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಪಿ ಷಡಾಕ್ಷರಿ, ಸರ್ಕಾರಿ ನೌಕರರ ಸಂಘದ ನಂದಿನಿ ಸಭಾಂಗಣ ಅಂಗಾರೆ ಮಾನಾದಿಗೆ ಮಲ್ತೆರು. ಗೊತ್ತಿಲ್ಲ. ಸೊ ನಾನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಂಡಿದ್ರು, ಅಥವಾ ನಾನೇನಾದರೂ ಕೂಡ ಮೊದಲೇ ಸ್ಟಾರ್ಟಿಂಗೇ ಮಾಡಿಬಿಟ್ಟಿದ್ರೆ ಎಲ್ಲರೂ ಕಾಂಪಿಟೇಷನ್ ಮಾಡೋರೇನೋ ಅನ್ನೋಂಥ ಕಾರಣಕ್ಕಾಗಿ ಮಾಡಲಿಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಕೂಡ ಅವರು ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡಿದಾರಲ್ಲ, ನಾನು ಅವ್ರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 20-25 ಸಾವಿರ ಜನ ಸರ್ಕಾರಿ ನೌಕರಿದ್ದಾವೆ. ಸರ್ಕಾರಿ ನೌಕರರ ಸಮಸ್ಯೆಗಳನ್ನು, ಅವರ ನೋವುಗಳನ್ನು, ಅವರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಬೇಕಾಗ್ತದೆ. ಏನು ವೇದಿಕೆ ಅಂತ ಹೇಳಿದ್ರೆ ಎಲ್ಲೋ ರಸ್ತೆನಲ್ಲೋ ಪಾರ್ಕ್ನಲ್ಲೋ ಯಾವುದೋ ಆಫೀಸ್ ಮುಂದೆ ಕೇಳಿ ಸಮಸ್ಯೆಗಳನ್ನು ಕೇಳುವಂಥದ್ದಲ್ಲ. ಅದು ಶಿಕ್ಷಕರಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗಳಿರ್ಬೋದು, ಆಫೀಸರ್ಸ್ಗಳಿರ್ಬೋದು, ಅವ ಸಿ ದರ್ಜೆ ನೌಕರ ಇರ್ಬೋದು, ಡಿ ದರ್ಜೆ ನೌಕರ ಇರ್ಬೋದು, ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಸಂಘಟನೆಯ ಕಚೇರಿ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಒಂದು ಕಾರ್ಪೊರೇಟ್ ಆಫೀಸ್ ಮಾಡಲಲ್ಲಿ ಆ ಒಂದು ಕಚೇರಿಯನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ ಲೋಕಾರ್ಪಣೆ ಮಾಡಿದ್ದೇವೆ ಅನ್ನೋದನ್ನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗೆಜೆಟೆಡ್ ಆಫೀಸರ್ಸ್ಗಳು ಅವರು 3 ಜನ ಸೇರಿಕೊಂಡು ಕೋರ್ಟಿಗೆ ಹೋದರು. ಇಲ್ಲಿ ಈ ಕೋರ್ಟಿಂದ ತಡೆಯಾಜ್ಞೆ ಬಂದು ನಾವು ಹಾಗೆ ರಾಜ್ಯ ಹೈಕೋರ್ಟಿಂದ ಅದನ್ನು ಅಲ್ಲಿಂದ ತಡೆಯಾಜ್ಞೆ ತಂದು ಚುನಾವಣೆಯನ್ನು ನಡೆಸಿ ನಾನು ಚುನಾವಣೆಯಲ್ಲಿ ಒಟ್ಟು 65 ಜನಕ್ಕೆ ತಾಲೂಕು ಅಧ್ಯಕ್ಷರುಗಳು ಸೇರಿ 65 ಜನಕ್ಕೆ ಓಟಿತ್ತು. 65ರಲ್ಲಿ 41 ಓಟನ್ನು ಪಡೆದು ನಾನು ಅಧ್ಯಕ್ಷ ಆಗಿದ್ದೇನೆ. ನನ್ನ ಈ 5 ವರ್ಷದ 4 ವರ್ಷ 10 ತಿಂಗಳ ಅವಧಿಯಲ್ಲಿ ಸಂಘದಲ್ಲಿ ಸಾಕಷ್ಟು, ಈಗ ನಿಮ್ಮ ಮೊದಲು ಎಷ್ಟೋ ಅಧ್ಯಕ್ಷರುಗಳು ಬಂದು ಹೋಗಿದ್ದಾರೆ, ಅವರು ಕೆಲಸ ಮಾಡಲಿಲ್ಲ ಅಂತಲ್ಲ, ಇಷ್ಟೊಂದು ಸಂಘವನ್ನು ತೋರಿಸಿಕೊಡುವಂಥ ಕೆಲಸ ಯಾರೂ ಮಾಡಿರಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದರೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಈಗ ನಾವು ಒಂದು ಮುಂದೆ ನಾಯಕ ಜಾರಿಗೊಳಿಸಬೇಕು ಅಂತೇಳಿ ನಾವು ಸ್ಟ್ರೈಕ್ ಮಾಡಿದ್ದೇವೆ. ಅದು ಸ್ಟ್ರೈಕ್ ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ರಾತ್ರಿ ಒಂದು ಪದಾಧಿಕಾರಿಗಳೊಂದು ಈಗೆಲ್ಲ ಮಾಡಿರೋದು ನನ್ನ ಒಬ್ಬಂದೇ ಇದರಿಂದ ಅಲ್ಲ, ಎಲ್ಲ ನಾನು ಮಾಡಿರೋದು ನನ್ನ ಟೀಮ್ ಅಧ್ಯಕ್ಷರಾಗಿ ಕಾರ್ಯದರ್ಶಿ ಇರ್ಬೋದು, ಖಜಾಂಚಿ ಇರ್ಬೋದು, ಎಲ್ಲ ನಮ್ಮ ಪದಾಧಿಕಾರಿ ಇರ್ಬೋದು, ರಾಜ್ಯ ಪರಿಷತ್ ಇರ್ಬೋದು, ಸಂಘಟನಾ ಕಾರ್ಯದರ್ಶಿಗಳು ಇರ್ಬೋದು, ಅವರೆಲ್ಲರ ಇದರಿಂದ ನಾನು ಮಾಡಿದ್ದೆ ಹೊರತು ನನ್ನ ಒಬ್ಬನಿಂದ ಅಲ್ಲ. ಆ ಒಂದು ಸ್ಟ್ರೈಕು ನಾವು ಹೇಗೆ ಪ್ಲ್ಯಾನ್ ಮಾಡಿದ್ದೇವೆ ಅಂತ ಹೇಳಿದರೆ 7 ಈಗ ಮತ್ತು 7 ಸಂಘಟನೆ ತರಿಸಿದ್ದೇವೆ ರಾತ್ರಿ. ಅದು ಬೆಳಿಗ್ಗೆ 4 ಗಂಟೆಗೆ ಹೋಗಿ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಹೋಗಲಿಲ್ಲ, ಅದಕ್ಕೆ ಬೇರೆಯೇ ಜನ ಸೆಟ್ ಮಾಡಿಬಿಟ್ಟು ನಾವು ಬೆಳಿಗ್ಗೆ 4 ಗಂಟೆಗೆ ಎಲ್ಲ ಡಿ ಸಿ ಆಫೀಸ್ಗೆ ಒಂದು ಬಿಟ್ಟು ಬೇರೆ ಎಲ್ಲ ಯಾವ್ಯಾವ ಆಫೀಸ್ ಅಂತ ಬೇಡ, ಎಲ್ಲ ಆಫೀಸ್ಗಳ ಗೇಟ್ಗೂ ಬೀಗ ಹಾಕಿ ಬಂದಿದ್ದೀವಿ ನಾವು. ಬೆಳಿಗ್ಗೆ 9:30ಗೆ ಬರುವಾಗ ಎಲ್ಲ ಆಫೀಸ್ಗಳು ಬೀಗ ಇತ್ತು, ಆ ಗೇಟು. ಅಷ್ಟೊಂದು ಇದಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ನಾವು ಸ್ಟ್ರೈಕ್. ರಾಜ್ಯ ಸರ್ಕಾರಿ ನೌಕರನ ಸಂಘದ ಪದಾಧಿಕಾರಿಗಳು ಶ್ರೀನಿವಾಸ್, ಮಲ್ಲಿಕಾರ್ಜುನ್, ರುದ್ರಪ್ಪ, ಬಸವರಾಜ್, ಗಣೇಶ್, ಶಶಿಕುಮಾರ್ ಬೊಕ್ಕ, ಜಿಲ್ಲಾ ಸರ್ಕಾರಿ ನೌಕರನ ಸಂಘದ ಕಾರ್ಯದರ್ಶಿ ಗಣೇಶ್ ರಾವ್, ಖಜಾಂಚಿ ನವೀನ್ ಕುಮಾರ್, ಎಂಎಸ್ ಲಿಲ್ಲಿ ಪಾಯಸ್ ಬೊಕ್ಕ ಸಂಘದ ಬೇತೆ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.
ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಗ್ರ್ಯಾಂಡ್ ಸಿಟಿ ಕೈತಲ್ದ ಶ್ರೀ ಕೊರಗಜ್ಜ ಸೇವಾ ಸಮಿತಿದ ಮುತಾಲಿಕೆಡು ಶ್ರೀ ಕೊರಗಜ್ಜನ ಕಟ್ಟೆಡು ವಾರ್ಷಿಕ ಕೋಲದ ಸೇವೆ ಅಂಚನೆ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ನ ಪರಕೆ ಸೇವೆದ ಕೋಲಲ ಅಂಗಾರ ರಾತ್ರಿ ನಡಪಾಯಿರು. ತೊಕ್ಕೋಟು ಗ್ರ್ಯಾಂಡ್ ಸಿಟಿ ಕೈತಲ್ದ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಮುತಾಲಿಕೆಡು ಕೊರಗಜ್ಜು ಕಟ್ಟೆಡು ವಾರ್ಷಿಕ ಕೋಲ ಸೇವೆನು ಅಂಗಾರ ರಾತ್ರಿ ನಡಪಾಯಿರು. ಸೋಮನಾಥ ದೇವನ ಅಪ್ಪಣೆ ಮಕ್ಕಳು ಕಟ್ಟುಬಂದಿ ಪಟ್ಟ ಪ್ರಕಾರ ವಿದ್ಯಾವರ್ಗದ ಶಿಕ್ಷಕರು ಆಪತ್ತಿನ ಕಲಿಕೆ ಪ್ರಕಾರವಾಗಿ ಸುತ್ತಾರ ಸಾರುವ ಕಟ್ಟದೆ 7 ಕಲ್ಲು 7 ವರ್ಗ ಹೆಣ್ಣೊಕ್ಕೆಲ್ಲ ಬದುಕುವಂತ ಅಪ್ಪ ನಿಳೆಯಾರು ಹಲವಾರು ಕುಂತೋಡು ಕೆಲವಾರು ಮೆಟ್ಟಿನಲ್ಲ ಗಡುಟು ಕಡು ಕಟ್ಟೆ ಕಟ್ಟೆ 10 ಕುಲ ತೋಜಲು ಧರ್ಮತ್ತಿನ ಮಣ್ಣ ಪುಣ್ಯದಲ್ಲ ಪ್ರತ್ಯೇಕ ಮಣ್ಣು ವಾದಾನಿ
ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಆರ್, ರಾಜಗೇರು ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ, ಮೂಡ ಅಧ್ಯಕ್ಷರು ಸದಾಶಿವ ಉಲ್ಲಾಲ್, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ, ದಿನೇಶ್ ರಾಯ್, ಡೆನಿಸ್ ಡಿಸೋಜಾ, ಮೊಹಮ್ಮದ್ ಮೋನು ಸೇರಿದಂತೆ ಪ್ರಮುಖರು ಕೋಲ ಸೇವೆಡು ಪಾಲ್ಪಡೆದಿದ್ದರು. ಸಮಿತಿದ ಮುಖ್ಯಸ್ಥರು ಸುರೇಶ್ ಭಟ್ನಗರ ಕೋಲದ ಮುತಾಲಿಕೆಡಿದ್ದರು. ಈ ಹೊತ್ತು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಶಾಸಕರು ಯುಟಿ ಖಾದರ್ ಶ್ರೀ ಕೊರಗಜ್ಜಗು ಪರಕೆದ ಕೋಲ ಸೇವೆಯನ್ನು ಸಂದಾಯ ಮಲ್ತರು. ಕೋಲ ಆದು ಅಗೇಲ್ ಪ್ರಸಾದ ವಿತರಣೆ ನಡೆತನು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗೂ ಹೊಸಕೊಳದ ಇನಿತ ಸುದ್ದಿಗೊಂಜೆಲ್ಲ ಮುಗಿತಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತೋಂದು ಪ್ಲೇ ಹೊಸಕೊರಲ್ 24x7.